ನಮ್ಮ ಬೆಂಗಳೂರು ಆಹಾ ಹೇಳೋಕದೆಷ್ಟು ಚಂದ. ಮಹಾನಗರಿ ಉದ್ಯಾನವನಗಳು, ಬಹುಮಹಡಿ ಕಟ್ಟಡಗಳು, IT ಕಂಪನಿಗಳು ಒಂದ ಎರಡ. ಹೊಟ್ಟೆ ತುಂಬಿರೋರು, ಹೊಟ್ಟೆ ತುಂಬಿಕೊಳ್ತಿರೋರು, ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಈಗ ತಾನೇ ಬಂದಿರೋ ಅದೆಷ್ಟೋ ಲಕ್ಷ ಜನಕ್ಕೆ ತವರೂರು. ಅದ್ಭುತ. ಆದ್ರೆ ಇದರೆಲ್ಲರ ಜೊತೆಗೆ ಭಾರತೀಯರನ್ನ, ಬೆಂಗಳೂರಿಗರನ್ನ ಇತರೆ ದೇಶದ ಜನ ಕರೆಯೋದು ಅಶಿಸ್ತಿನ ನಾಗರಿಕರು, ಕೊಳಕು ಜನ, ಇನ್ನೇನೇನು. ಎಲ್ಲ ಸಮಸ್ಯೆಗಳನ್ನ ಇವತ್ತೇ ಮಾತಾಡೋದು ಕಷ್ಟ. ಅದಕ್ಕೆ ಅಶಿಸ್ತಿನ ವಿಚಾರದಲ್ಲಿ ರಸ್ತೆ ನಿಯಮ ಮುರಿದು ಹರಿದು ಅದರ ಅಂತ್ಯಕ್ರಿಯೆ ಕ್ಷಣ ಕ್ಷಣಕ್ಕೂ ಮಾಡ್ತಿರೋ ಅದೆಷ್ಟೋ ಬುದ್ಧಿವಂತ ಮೂರ್ಖರ ಸಲುವಾಗಿ ಮಾಡಿರೋ ನಾಟಕ ಇದು. ಲೋ ಗುರು, ಸಾಕ್ ಮಾಡಪ್ಪ ನಿನ್ ಭಾಷಣ. ಆಗಿಂದ ನೋಡ್ತಾ ಇದ್ದೀನಿ ಯಾವ್ದೋ ಪಾರ್ಟಿ ಮೀಟಿಂಗ್ ನಲ್ಲಿ ಮಾತಾಡ್ದ ಹಾಗೆ ಮಾತಾಡ್ತೀಯಲ್ಲ. ವಿಷಯಕ್ಕೆ ಬಾರಪ್ಪ. ಬಂದೆ. ಅಲ್ಲಿ ನೋಡು, ಅಲ್ಲಿ ಫುಟ್ಪಾತ್ ಕಾಣ್ತಾ ಇದೀಯಾ? ಹೌದು, ಕಾಣ್ತಾ ಇದೆ. ಏನೀಗ? ಹೇಳ್ತೀನಿ, ಅಲ್ಲಿ ನೋಡು. ಎಲೆ ಇವನು? ಯಾರೋ ಇವನು ಗಾಡಿ ಫುಟ್ಪಾತ್ ಮೇಲೆ ಓಡಿಸ್ತಾ ಇದ್ದಾನೆ. ಎಸ್, ಅಲ್ಲೊಬ್ಳು ಹುಡುಗಿ ನಡ್ಕೊಂಡ್ ಬರ್ತಾ ಇದ್ದಾಳೆ ನೋಡು. ಏನು, ಹುಡುಗಿ ಮೇಲೆ ಬೈಕ್ ಹರಿತಾ? ನೋಪ್, ಅವಳು ದಾರಿ ಕೊಟ್ಲು. ಅದಕ್ಕೆ ಆ ಹುಡುಗ ಹೇಳ್ದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಅದೇ ಹುಡುಗ ಇನ್ನೊಬ್ಬ ಹುಡುಗನ್ಗೆ ಹೋಗ್ಬಿಟ್ಟು ಓ, ಆ ಹುಡುಗ ಅವನ್ನ ಸರಿಯಾಗಿ ಬೈದ ಅನ್ಸುತ್ತೆ. ಎಸ್, ಆದ್ರೂ ಅದಕ್ಕೆ ಅವನ ಪ್ರತಿಕ್ರಿಯೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ತರ ಅಡ್ಜಸ್ಟ್ಮೆಂಟ್ ಅಲ್ಲಿ ಮನೆಯಿಂದ ಕಂಪ್ನಿಗೆ, ಕಂಪ್ನಿಯಿಂದ ಮನೆಗೆ ಓಡಾಡ್ತಿರ್ತಾರೆ ಇವನಂತ ಭಂಡ್ರು. ಅಲ್ಲ, ಎಲ್ಲ ಜನ ಸೇರಿ ಇವನ್ನ ಹೊಡಿಬೋದಲ್ಲ. ನಮ್ದು ಶಾಂತಿ ಪ್ರಿಯ ದೇಶ, ಹಂಗೆಲ್ಲ ಸರಿ, ಪೊಲೀಸ್ನವ್ರು ಫೈನ್ ಹಾಕ್ಬೋದಲ್ವಾ? ಆಲ್ರೆಡಿ 5,000ಕ್ಕೂ ಜಾಸ್ತಿ ಕೇಸ್ ಹಾಕಿದ್ದಾರೆ 2013ರಲ್ಲಿ. ಮತ್ತೆ ಯಾಕೆ ಇನ್ನೂ ಜನ ಮೃಗಗಳ ತರ ಬದುಕ್ತಾರೆ? ಅದೇನು ಅಂದ್ರೆ ನಮ್ ಜನರ ಹತ್ರ ದುಡ್ಡಿದೆ, ದುಡ್ಡು ಕೊಟ್ಟು ಮುಂದೆ ಹೋಗ್ತಾನೆ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು. ಮತ್ತಿದಕ್ಕೆ ಏನು ಸೊಲ್ಯೂಷನ್ ಇಲ್ವಾ? ಈ ಮುಂದೆ ಮಕ್ಕಳು ರೂಲ್ಸ್ ಮುರಿಬಾರ್ದು ಅಂದ್ರೆ ನಮ್ ನಾಟಕದ ಹೀರೋ ಏನ್ ಮಾಡ್ತಾನೆ ನೋಡು. ಇದೇನ್ ಮಹಾ ಕೆಲ್ಸ? ಕ್ಯಾಮ್ರಾ ನಮ್ ಪೊಲೀಸ್ನವ್ರ ಕೈಯಲ್ಲೂ ಇದೆ. ಆದ್ರೆ ಅದು ದಂಡ ಹಾಕೋಕೆ ಸಾಕ್ಷಿ ತರ ಉಪಯೋಗ ಆಗತ್ತೆ. ಆದ್ರೆ ಆ ಗಾಡಿ ಓನರ್ ಅವನ ಅಡ್ರೆಸ್ ಅಪ್ಡೇಟ್ ಮಾಡಿರೋದೇ ಇಲ್ಲ. ಸರಿ, ಇವನೇನ್ ಮಾಡ್ತಾನೆ ನೋಡು, ಗೊತ್ತಾಗತ್ತೆ. ಆ ಫೋಟೋನ ಫೇಸ್ಬುಕ್, ವಾಟ್ಸಪ್, ವಿಚಾಟ್, ಇನ್ನು ಯಾವ ಮೀಡಿಯಾ ಇವೆಯೋ ಅಲ್ಲೆಲ್ಲ ಅಪ್ಲೋಡ್ ಮಾಡ್ತಾನೆ. ಅದಕ್ಕೊಂದು ಶೀರ್ಷಿಕೆ ಕೊಡ್ತಾನೆ. ಏನ್ ಗೊತ್ತಾ? ಏನು? ಈ ದಿನದ ಮಹಾಮೂರ್ಖ ಮುಠಾಳ ಮುಂಡೆ ಮಗ. ಈ ತರದವರು ನಿಮಗ್ ಸಿಕ್ಕರೆ ನೀವು ಕೂಡ ಶೇರ್ ಮಾಡಿ, ಅಡ್ಜಸ್ಟ್ ಮಾಡ್ಕೋಬೇಡಿ. ಓ ಹಾಗೆ, ಇದರಿಂದ ಏನ್ ಪ್ರಯೋಜನ? ಅಪ್ಪಿ ತಪ್ಪಿ ಆ ಫೋಟೋದಲ್ಲಿರೋನು ಅದನ್ನ ಆನ್ಲೈನ್ ನೋಡಿದ್ರೆ ಅವನ್ ಮರ್ಯಾದೆ ಹೋದ ಹಾಗೇನೆ ಲೆಕ್ಕ. ದುಡ್ಡಿಗಿಂತ ಮೇಲದ್ದು ಮರ್ಯಾದೆ, ಅದೇ ಹೋಗುತ್ತೆ ಅನ್ನೋದಾದ್ರೆ ಈ ಥರದ್ ತಪ್ಪು ನಡೆಯಲ್ಲ. ಅದೇನೋ ಸರಿ, ಆದ್ರೆ ಈ ಇಂಟರ್ನೆಟ್ ಉಪಯೋಗಿಸದೇ ಇರೋ ಎಷ್ಟೋ ಜನಕ್ಕೆ ಹೇಗೆ ಮುಟ್ಸೋದು ಈ ಮೆಸೇಜ್ನ? ಅದಕ್ಕೆ ಅಂತ ಪೇಪರ್ ಮೀಡಿಯಾ ಇದೆಯಲ್ಲ, ಅದರಲ್ಲೂ ಮನೆ ಮಾತಾಗಿರೋ ವಿಜಯ ಕರ್ನಾಟಕದಂಥವ್ರು ಇಂಥ ಮೂರ್ಖರಿಗಂತಾನೆ ಒಂದು ಪೇಜ್ ಪ್ರಿಂಟ್ ಮಾಡದೇ ಇರ್ತಾರ. ಅದೆಲ್ಲ ಆಗತ್ತೆ. ಅದ್ ಸರಿ, ಈ ಮರ್ಯಾದೆ ಹೋಗೋ ಬಗ್ಗೆ ಹೆದರಿಕೆನೇ ಇಲ್ಲದೆ ಇರೋರ ಕಥೆ ಏನು? ಅವ್ರಿಗೆ ಅಂತ ಇನ್ನೊಂದು ದಾರಿ ಹುಡುಕ್ಬೇಕು.